ಎಲ್ಲರೂ ಹೇಳಿದರೆ ಭಾರತ ಲೋಕಕ್ಕೆ ಹೋಗಿಬಿಟ್ರು ಅಂತ. ಎಷ್ಟು ಸತ್ಯವಾದ ಮಾತು. ಪುನಃ ಅವರನ್ನ ಕರೆತರಬೇಕಂತ ಸರ್ವ ಪ್ರಯತ್ನ ಮಾಡಿದರೂ ಸಾಧ್ಯ ಆಗಲಿಕ್ಕಿಲ್ಲ. ದೇವರು ಎಷ್ಟು ಕ್ರೂರಿಯಾಗಿ ಬಿಟ್ಟ. ಎಂಥ ಮಗುವನ್ನು ನೀನು ಸೆಳೆದುಕೊಂಡು ಬಿಟ್ಟೆ ದೇವ. ನಿನಗೆ ಬೇರೆ ಯಾರೂ ಕೂಡ ಸಿಗಲಿಲ್ವಾ? ಎಂಬತ್ತ 4 ವರ್ಷ ಪ್ರಾಯ ತುಂಬಿದ ನಾನು ಇದ್ದೇನೆ. ನನ್ನನ್ನು ನಿನಗೆ ಕೊಂಡೋಗಬಹುದಿತ್ತ, ಆದರೆ ಆ ಮಗುವನ್ನು ನೀನು ಕೊಂಡೋಗಿ ಬಿಟ್ಟೆ. ಇಲ್ಲ, ತಪ್ಪು ಮಾಡಿದ್ದಿ. ನೀನು ಹಾಗೆ ಮಾಡಬಾರದಿತ್ತು ಪರಮಾತ್ಮ. ಹೆಚ್ಚು ಮಾತಾಡುವುದಿಲ್ಲ.